ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ರವಿಕುಮಾರ್ ಎಂಆರ್ ಅವರನ್ನ ವರ್ಗಾವಣೆಗೊಳಿಸಿ ರಾಜ್ಯ ಸರ್ಕಾರ ಶುಕ್ರವಾರ ಆದೇಶವನ್ನ ಹೊರಡಿಸಿದೆ. ನೂತನ ಜಿಲ್ಲಾಧಿಕಾರಿಯಾಗಿ ಸ್ಮಾರ್ಟ್ ಗವರ್ನೆನ್ಸ್ ಬೆಂಗಳೂರು ಇದರ ಕಾರ್ಯನಿರ್ವಾಹಕ ನಿರ್ದೇಶಕ ಮುಲ್ಲೈ ಮುಹಿಲನ್ ಎಂಪಿ ನೇಮಕಗೊಂಡಿದ್ದಾರೆ. ಮುಲ್ಲೈ ಮುಹಿಲನ್ ತಮಿಳುನಾಡು ಮೂಲದವರಾಗಿದ್ದು ದಿಂಡಿಗಲ್ ಅಣ್ಣಾ ವಿಶ್ವವಿದ್ಯಾಲಯದ PSCNA ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿಯಲ್ಲಿ ಓದಿ ಕಂಪ್ಯೂಟರ್ ವಿಷಯದಲ್ಲಿ ಪದವಿಯನ್ನ ಪಡೆದಿದ್ದಾರೆ. 1986ರಲ್ಲಿ ಜನಿಸಿದಂತಹ ಅವರು 2013ರ ಬ್ಯಾಚ್ IAS ಅಧಿಕಾರಿಯಾಗಿದ್ದಾರೆ. ಇವರ ಜೊತೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಕುಮಾರ ಅವರನ್ನ ವರ್ಗಾವಣೆಗೊಳಿಸಿ ಆದೇಶ ಹೊರಡಿಸಿದೆ. ರಾಜ್ಯ ಸರ್ಕಾರ ಒಟ್ಟು 10 IAS ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಿದೆ. ಉಳಿದಂತೆ ಪಲ್ಲವಿ ಅಕುರತಿ ಹೆಚ್ಚುವರಿ ಯೋಜನಾ ನಿರ್ದೇಶಕಿ, ಸಕಾಲ ಮಿಷನ್ ಡಾಕ್ಟರ್ ವೆಂಕಟೇಶ್ MV ಆಯುಕ್ತ ಪಶುಸಂಗೋಪನಾ ಇಲಾಖೆಗೆ, ರವೀಂದ್ರ PN DC ಚಿಕ್ಕಬಳ್ಳಾಪುರ, ಶ್ರೀನಿವಾಸ್ K DC ತುಮಕೂರು, ಜಾನಕಿ KM DC ಬಾಗಲಕೋಟೆ, ಮುಲ್ಲೈ ಮುಹಿಲನ್ DC ದಕ್ಷಿಣ ಕನ್ನಡ, ಯೋಗೇಶ್ AM ಆಯುಕ್ತ ಸಾರಿಗೆ ಮತ್ತು ಸುರಕ್ಷತೆ, ಡಾಕ್ಟರ್ ಕುಮಾರ DC ಮಂಡ್ಯ, ಪ್ರಭುಜಿ ಆಯುಕ್ತ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ನವೀನ್ ಕುಮಾರ್ ರಾಜು ED ವಸತಿ ಶಿಕ್ಷಣ ಸೊಸೈಟಿಗೆ ವರ್ಗಾವಣೆ ಮಾಡಲಾಗಿದೆ.